ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ ಆಶಯದಂತೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೂ ಸುಲಭವಾಗಿ ಸ್ಥಳೀಯವಾಗಿ ಕಡಿಮೆ ವೆಚ್ಚದಲ್ಲಿ ತಾಂತ್ರಿಕ ಶಿಕ್ಷಣ ಸಿಗಬೇಕು ಎಂಬ ಉದ್ದೇಶದಿಂದ ಸ್ಥಾಪಿಸಲ್ಪಟ್ಟಿದೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪಾಲಿಟೆಕ್ನಿಕ್ ಈ ಒಂದು ಪಾಲಿಟೆಕ್ನಿಕ್ ಅಥವಾ ಡಿಪ್ಲೊಮಾ ಎಜುಕೇಷನ್ನ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದೆ. ನಮಗೆ ಇಲ್ಲಿ ಕಾಲೇಜಿಗೆ ಬರಲಿಕ್ಕೆ ಯಾವುದು ಆಧಾರ ಅಂದರೆ ನಮಗೆ ಸೀನಿಯರ್ನವರೆಲ್ಲ ಹೇಳಿದರು, ಇಲ್ಲಿ ಒಳ್ಳೆಯ ರೀತಿಯ ಶಿಕ್ಷಕರು ಇದ್ದಾರೆ ಮತ್ತು ಒಳ್ಳೆಯ ರೀತಿಯಾಗಿ ಪಾಠ ಹೇಳಿಕೊಡ್ತಾರೆ. ನಂದು 10th ಆಗಿದೆ, ನಂದು PUC ಆಗಿದೆ, 2 ವರ್ಷದಲ್ಲಿ ಜಾಬ್ ಆಗಬೇಕು, ಮನೆಯಲ್ಲಿ ಕಷ್ಟ ಇದೆ, ಗ್ರಾಮೀಣ ಪ್ರದೇಶದಲ್ಲಿದ್ದೀನಿ, ಓದಲಿಕ್ಕೆ ಕಾಸಿಲ್ಲ ಅಂತ ಹೇಳುವಂಥ ಯಾರೇ ಇದ್ದರೂ ಕೂಡ ಬೆಸ್ಟ್ ಆಪ್ಷನ್ ನೀವು ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಮಾಡ್ತೀರಾ, ಮೆಕ್ಯಾನಿಕಲ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಮಾಡ್ತೀರಾ, ಅಥವಾ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಮಾಡ್ತೀರಾ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡ್ತೀರಾ, ಸಿವಿಲ್ ಇಂಜಿನಿಯರಿಂಗ್ ಮಾಡ್ತೀರಾ, ಎಲ್ಲವೂ ಕೂಡ ಇಲ್ಲಿ ಇದೆ. ಜೊತೆಗೆ ಕಡಿಮೆ ದರದಲ್ಲಿ ಇಲ್ಲಿ ಅತ್ಯುತ್ತಮವಾದಂಥ ವ್ಯವಸ್ಥೆಗಳಿದ್ದಾವೆ. ಇದು ಡಿಪ್ಲೊಮಾ ಕೋರ್ಸ್ಗಳು ಆಗಿದ್ದರೂ ಕೂಡ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸಿಗದಷ್ಟು ಫೆಸಿಲಿಟಿಗಳು ಇಲ್ಲಿದ್ದಾವೆ. ನಾನು ಯಾವುದರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮಗೆ ಅನಿಸ್ಬೋದು. ನಾನು ಮಾತಾಡ್ತಾ ಇರುವಂಥದ್ದು ಉಜಿರೆಯಲ್ಲಿರುವಂತಹ ಹೈಲಿ ಪ್ರೊಫೆಷ್ನಲಿಸಮನ್ನು ಹೊಂದಿರತಕ್ಕಂಥ ಕಾಲೇಜು, ಅದು SDM ಪಾಲಿಟೆಕ್ನಿಕ್ ಕಾಲೇಜಿನ ಬಗ್ಗೆ. ಈ ಕಾಲೇಜಿನಲ್ಲಿ ಏನೆಲ್ಲ ಫೆಸಿಲಿಟಿಗಳಿದ್ದಾವೆ, ಈ ಕಾಲೇಜಿನಲ್ಲಿರುವಂತಹ ವಿಶೇಷತೆಗಳ ಬಗ್ಗೆ ಇಲ್ಲಿಯ ಪ್ರಾಂಶುಪಾಲರು ಸೇರಿದಂತೆ ಇಲ್ಲಿಯ ಪ್ರಮುಖರು ಮತ್ತು ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ನೋಡಿ. ನಮ್ಮ SDM ಪಾಲಿಟೆಕ್ನಿಕ್ ಶಿಕ್ಷಣ ಸಂಸ್ಥೆಯು SDM ಎಜುಕೇಷನ್ ಸೊಸೈಟಿ ಇದರ ಆಡಳಿತಕ್ಕೊಳಪಟ್ಟಿದ್ದು, ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ ಆಶಯದಂತೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೂ ಸುಲಭವಾಗಿ ಸ್ಥಳೀಯವಾಗಿ ಕಡಿಮೆ ವೆಚ್ಚದಲ್ಲಿ ತಾಂತ್ರಿಕ ಶಿಕ್ಷಣ ಸಿಗಬೇಕು ಎಂಬ ಉದ್ದೇಶದಿಂದ ಸ್ಥಾಪಿಸಲ್ಪಟ್ಟಿದೆ. ಇಂದಿನ ತಾಂತ್ರಿಕ ಯುಗದಲ್ಲಿ ಸಹ ನಮ್ಮ ವಿದ್ಯಾರ್ಥಿಗಳು ಸುಲಭವಾಗಿ ಉದ್ಯೋಗ ಪಡೀತಾ ಇದ್ದಾರೆ ಎನ್ನುವುದು ನಮಗೆ ಹೆಮ್ಮೆಯ ವಿಷಯವಾಗಿದೆ. ಸೊ ನಮ್ಮಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಎಂಬ 4 ವಿಭಾಗಗಳಿದ್ದು, ಪ್ರತಿ ವಿಭಾಗಗಳಲ್ಲೂ ಪ್ರಯೋಗಾಲಯಗಳು ವಿತ್ ವೆಲ್ ಇಕ್ವಿಪ್ಮೆಂಟ್ ಮತ್ತು ಸ್ಮಾರ್ಟ್ TV, ಪ್ರೊಜೆಕ್ಟರ್ ಇರುವ ತರಗತಿ ಕೊಠಡಿಗಳಿವೆ. ಮತ್ತು ಎಲ್ಲ ವಿಭಾಗಗಳಲ್ಲಿ ನುರಿತ ಪ್ರಾಧ್ಯಾಪಕರಿದ್ದು ಕೈಗಾರಿಕೆಗಳಿಂದ ಸಂಪನ್ಮೂಲ ವ್ಯಕ್ತಿಗಳನ್ನು ಸಹ ಕರೆದುಕೊಂಡು ಬಂದು ಇಂಡಸ್ಟ್ರಿಯಲ್ ವಿಸಿಟ್ ಇರ್ಬೋದು, ಇಂಟರ್ನ್ಶಿಪ್ಗಳನ್ನೆಲ್ಲ ಮಾಡಿಕೊಂಡು ವಿದ್ಯಾರ್ಥಿಗಳು ಪರಿಣತಿಯನ್ನು ಪಡೆದುಕೊಳ್ಳುತ್ತಿದ್ದಾರೆ. ಸೊ ಇದು ನಮ್ಮ ಡಿಪ್ಲೊಮಾ ಶಿಕ್ಷಣದಲ್ಲಿ ಕೊನೆಯ ವರ್ಷದಲ್ಲಿ ವಿದ್ಯಾರ್ಥಿಗಳು ಕಂಪನಿಗಳಲ್ಲಿ ಇಂಟರ್ನ್ಶಿಪ್ ಹೋಗಬೇಕಾಗ್ತದೆ, ಅಲ್ಲಿ ಅವರಿಗೆ ಇಂಡಸ್ಟ್ರಿಯ ಅನುಭವ ನೀಡಲಾಗ್ತದೆ. ಸೊ ಅದೇ ರೀತಿ ನಮ್ಮ ಶಿಕ್ಷಣ ಸಂಸ್ಥೆಗೆ 5ನೇ ಸೆಮಿಸ್ಟರ್ನಲ್ಲಿ ಬೇರೆ ಬೇರೆ ಪ್ರತಿಷ್ಠಿತ ಕಂಪನಿಗಳು, ಟೊಯೋಟಾ ಇರ್ಬೋದು, ಬಾಷ್ ಇರ್ಬೋದು, ಏವೋಸ್ಮಿತ್, ಹೀಗೆ ಅನೇಕ ಪ್ರತಿಷ್ಠಿತ ಕಂಪನಿಗಳು ನಮ್ಮಲ್ಲಿಯೇ ಆಗಮಿಸಿ ಕ್ಯಾಂಪಸ್ ಇಂಟರ್ವ್ಯೂ ಮೂಲಕ ನೇರ ನೇಮಕಾತಿಯನ್ನು ಮಾಡಿಕೊಳ್ಳುತ್ತವೆ. ಈ ಕಾಲೇಜಿಂದ ಹೊರಬರುವ ಎಲ್ಲ ವಿದ್ಯಾರ್ಥಿಗಳಿಗೂ 100% ಪ್ಲೇಸ್ಮೆಂಟ್ ಆಗ್ತದೆ. ಸೊ ಅದೇ ರೀತಿ ಉನ್ನತ ಶಿಕ್ಷಣಕ್ಕೆ ಹೋಗಬೇಕಾದ ವಿದ್ಯಾರ್ಥಿಗಳು ಸಹ ಲ್ಯಾಟ್ರಲ್ ಎಂಟ್ರಿ ಎಂಬ ಆಪ್ಷನ್ ಮೂಲಕ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಸೇರಿಕೊಳ್ಳಬಹುದು. ಸೊ ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು ಸಹ ನಾವು ಹಮ್ಮಿಕೊಳ್ತಾ ಇದ್ದೇವೆ. ಸೊ ಈ ಪಠ್ಯೇತರ ಚಟುವಟಿಕೆಗಳಲ್ಲಿ ತಾಂತ್ರಿಕ ಸ್ಪರ್ಧೆ ಇರ್ಬೋದು, ಪ್ರಾಜೆಕ್ಟ್ ಸ್ಪರ್ಧೆಗಳಲ್ಲಿ ವಿದ್ಯಾರ್ಥಿಗಳು ಪ್ರಶಸ್ತಿಗಳನ್ನು ಪಡೆದುಕೊಳ್ಳುತ್ತಿದ್ದಾರೆ. ಸೊ ನಮ್ಮ ಡಿಪ್ಲೊಮಾಗೆ ಸೇರಬೇಕಾದ್ರೆ ವಿದ್ಯಾರ್ಥಿಯು SSLCಯಲ್ಲಿ ಪಾಸಾಗಿರಬೇಕು. ಸೊ ಅದೇ ರೀತಿ PUC ವಿಜ್ಞಾನ ವಿಭಾಗದಲ್ಲಿ ಅಥವಾ 2 ವರ್ಷದ ITI ಮಾಡಿದವರು ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡಿಬೋದು. ಮತ್ತು ಕಾಮರ್ಸ್, ಆರ್ಟ್ಸ್ಗಳಲ್ಲಿ PUC ಮಾಡಿದವರು ಸಹ ಪ್ರಥಮ ವರ್ಷಕ್ಕೆ ಪ್ರವೇಶ ಪಡಿಬೋದು. ನಮ್ಮ ಕಾಲೇಜಿನಲ್ಲಿ ಅನೇಕ ಶುಲ್ಕ ರಿಯಾಯಿತಿಗಳಿದ್ದು, ಆರ್ಥಿಕವಾಗಿ ಹಿಂದುಳಿದವರಿಗೆ ಎಜುಕೇಷನ್ ಲೋನ್ ಇರ್ಬೋದು, ಮತ್ತು SDM ಟ್ರಸ್ಟ್ನಿಂದ ಪ್ರತಿ ತಿಂಗಳು 1,000ದಂತೆ ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಗಳನ್ನು ನೀಡುತ್ತಿದ್ದು, ಅನೇಕ ಸ್ಕಾಲರ್ಶಿಪ್ಗಳಿಗೆ ಅವರು ಪಡೆಯುವಂತೆ ನಾವು ನೆರವಾಗ್ತಾ ಇದ್ದೇವೆ. ಸೊ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ತಾಂತ್ರಿಕ ಶಿಕ್ಷಣವನ್ನು ಪಡೆಯಬೇಕು ಎನ್ನುವ ವಿದ್ಯಾರ್ಥಿಗಳಿಗೆ ನಮ್ಮ SDM ಪಾಲಿಟೆಕ್ನಿಕ್ ಒಂದು ಉತ್ತಮ ಆಯ್ಕೆಯಾಗಿದ್ದು, ಸೊ ಇಲ್ಲಿ ಕಲಿತ ವಿದ್ಯಾರ್ಥಿಗಳು ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿಕೊಂಡು ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನನ್ನ ಹೆಸರು ಬಬಿತಾ. ನಾನು ಪಟ್ರಮೆ ಎಂಬ ಹಳ್ಳಿಯಿಂದ ಬರ್ತಾ ಇದ್ದೇನೆ.
ನನಗೆ ಪಿ ಯು ಆದ ನಂತರ ನಾನು ಪಿ ಯು ಮಾಡಿ ಬಂದೆ. ಪಿ ಯು ಆದ ನಂತರ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಕೆಲವರು ಸಜೆಸ್ಟ್ ಮಾಡಿದರು SDM ಪಾಲಿಟೆಕ್ನಿಕಲ್ಲಿ ಕಂಪ್ಯೂಟರ್ ಸೈನ್ಸ್ ತಗೊಳ್ಳಿ, ಅಲ್ಲಿ ತುಂಬಾ ಒಳ್ಳೆ ಕಳಿಸ್ತಾರೆ, ಹಾಗೆ ಎಲ್ಲ ವರ್ಕ್ಶಾಪ್ಗಳನ್ನು ಕಂಡಕ್ಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಬಂದೆ ಇಲ್ಲಿಗೆ. ಏನೂ ಇಲ್ಲ, ನನ್ನನ್ನು ಕೋಡಿಂಗ್ ಕಲೀಲಿಕ್ಕೆ ಹೆಲ್ಪ್ ಮಾಡಿದರು, ವೆಬ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡಿದರು, ಎಲ್ಲ ಥರದ ಕೋಡಿಂಗ್ಗಳನ್ನು ನಮಗೆ ಕಲಿಸ್ಕೊಟ್ರು, ವರ್ಕ್ಶಾಪ್ಗಳನ್ನು ಕಂಡಕ್ಟ್ ಮಾಡಿದರು, ಟ್ರೈನಿಂಗ್ಗಳನ್ನು ಕಂಡಕ್ಟ್ ಮಾಡಿದರು. ಇದರಿಂದ ಹೇಗೆ ಇಂಟರ್ವ್ಯೂಗಳು ನಡೀತದೆ, ಅದನ್ನು ಹೇಗೆ ನಾವು ಪಾಸ್ ಮಾಡ್ಬೋದು ಅಂತ ನಾನು ತಿಳ್ಕೊಂಡೆ. ಇಲ್ಲಿಂದ ತುಂಬಾ ಇಂಪ್ರೂವ್ ಆಗಿದ್ದೀನಿ. ಹಾಗೆ ಮುಂದೆ ಬರುವಂಥ ಎಲ್ಲ ಸ್ಟೂಡೆಂಟ್ಗಳನ್ನು ಇಲ್ಲಿಗೆ ಬರಬೇಕು ಅಂತ ಸಜೆಸ್ಟ್ ಮಾಡ್ತೀನಿ. ನಾನು ಬಂದು ನನಗೆ ತುಂಬಾ ಹೆಲ್ಪ್ ಆಗಿದೆ. ನೀವು ಬನ್ನಿ, ಇಲ್ಲಿ ಕಲಿಯಿರಿ, ಒಳ್ಳೆ ಲೆಕ್ಚರ್ಸ್ ಇದ್ದಾರೆ. ಹಾಗೆ ಇಲ್ಲಿರುವಂತಹ ಎಲ್ಲ ಲ್ಯಾಬ್ಗಳನ್ನು ಯೂಸ್ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಿದೆ. ನೀವು ಬನ್ನಿ, ತುಂಬಾ ಚೆನ್ನಾಗಿ ಕಲಿತು ಹೋಗಿ. ಪಾಲಿಟೆಕ್ನಿಕ್ ಅಥವಾ ಡಿಪ್ಲೊಮಾ ಕೋರ್ಸ್ ಅನ್ನೋದು ಒಂದು ಜಾಬ್ ಓರಿಯೆಂಟೆಡ್ ಕೋರ್ಸ್. ಈ ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಂದರೆ ಏನು ಅಂದರೆ, ನಾವು ಯಾವ ಕೋರ್ಸಿಗೆ ಸೇರ್ತೇವೋ ಕೋರ್ಸ್ ಮುಗಿದ ಕೂಡಲೇ ನಿಮಗೆ ನೇರವಾಗಿ ಉದ್ಯೋಗಗಳು ಸಿಗುವಂಥದ್ದು. ಆ ರೀತಿಯ ಕೆಲವು ಕೋರ್ಸ್ಗಳಲ್ಲಿ ಪಾಲಿಟೆಕ್ನಿಕ್ ಅಥವಾ ಡಿಪ್ಲೊಮಾ ಕೂಡ ಒಂದು. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪಾಲಿಟೆಕ್ನಿಕ್ ಈ ಒಂದು ಪಾಲಿಟೆಕ್ನಿಕ್ ಅಥವಾ ಡಿಪ್ಲೊಮಾ ಎಜುಕೇಷನ್ನ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದೆ. ಇದು 3 ವರ್ಷದ ಒಂದು ಪ್ರೊಫೆಷನಲ್ ಕೋರ್ಸ್ ಆಗಿರ್ತದೆ. 2.5 ವರ್ಷಗಳ ಕಾಲ ವಿದ್ಯಾರ್ಥಿಗಳು ಇಲ್ಲಿ ವಿವಿಧ ಬಗೆಯ ಥಿಯರಿ ನಾಲೆಜ್ ಮತ್ತು ಪ್ರಾಕ್ಟಿಕಲ್ ನಾಲೆಜ್ನ ಕಲೆಕ್ಟ್ ಮಾಡಿಕೊಂಡು ಕಡೆಯ 6 ತಿಂಗಳುಗಳ ಕಾಲ ಕಂಪನಿಗಳಿಗೆ ನೇರವಾಗಿ ಇಂಟರ್ನ್ಶಿಪ್ ಟ್ರೈನಿಂಗಿಗೆ ಹೋಗ್ತಾರೆ. ಪಾಲಿಟೆಕ್ನಿಕ್ನ ಉದ್ದೇಶ ಏನು ಅಂತ ಹೇಳಿದರೆ, ಕಂಪನಿಗಳಲ್ಲಿ ಹೋದಾಗ ಅವರ ಜಾಬ್ ಅಥವಾ ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಅವರಿಗೆ ಸ್ಕಿಲ್ಗಳು ತುಂಬ ಇಂಪ್ರೂವ್ ಆಗಬೇಕು ಅನ್ನೋ ಕಾರಣಕ್ಕೆ ಪಾಲಿಟೆಕ್ನಿಕ್ ಕೋರ್ಸಲ್ಲಿ 60% ಹೆಚ್ಚಿನ ವಿಷಯಗಳನ್ನು ಪ್ರಾಕ್ಟಿಕಲ್ ರೀತಿಯಲ್ಲಿ ಅಥವಾ ಪ್ರಾಯೋಗಿಕವಾಗಿ ಬೋಧಿಸ್ತಾರೆ. ಇದರಿಂದ ಸಿಗುವ ಲಾಭಗಳು ಏನು ಅಂತ ಹೇಳಿದರೆ, ವಿದ್ಯಾರ್ಥಿಗಳು ಹ್ಯಾಂಡ್ಸ್ ಆನ್ ಎಕ್ಸ್ಪರ್ಟ್ಸ್ ಆಗ್ತಾರೆ. ಅಂದರೆ ಯಾವುದೇ ರೀತಿಯ ಪ್ರಾಬ್ಲಮ್ಗಳನ್ನು ಕೊಟ್ಟರು ಕೂಡ ಅವರ ಆ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಹುಡುಕ್ಲಿಕ್ಕೆ ಸಿದ್ಧರಾಗಿರ್ತಾರೆ ಅಥವಾ ಸಿದ್ಧರಾಗಿ ಇಲ್ಲಿಂದ ಹೊರಗಡೆ ಹೋಗ್ತಾರೆ. ನಮ್ಮ ಕಾಲೇಜಿಗೆ ಬಂದರೆ ನೀವು, ನಮ್ಮಲ್ಲಿ 4 ವಿಧದ ಬ್ರಾಂಚ್ಗಳಿವೆ ಅಥವಾ ಕೋರ್ಸ್ಗಳಿವೆ. ಮೊದಲನೇದಾಗಿ ಸಿವಿಲ್ ಇಂಜಿನಿಯರಿಂಗ್ ಕೋರ್ಸ್, ಎರಡನೇದಾಗಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಮೂರನೇದಾಗಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ನಾಲ್ಕನೇದಾಗಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಈ 4 ಕೋರ್ಸ್ಗಳಿಗೆ ಸೇರಿದರೂ ಕೂಡ ನಿಮಗೆ ನಮ್ಮ ಕಾಲೇಜಿನಿಂದ 100% ಉದ್ಯೋಗಾವಕಾಶ ಖಂಡಿತವಾಗ್ಲೂ ಎಲ್ಲರಿಗೂ ದೊರೆಯುತ್ತದೆ. ಹಾಗಾದರೆ ಪಾಲಿಟೆಕ್ನಿಕ್ಗೆ ಸೇರಲಿಕ್ಕೆ ಅರ್ಹತೆಗಳು ಏನು ಅಂತ ಹೇಳಿದರೆ, ನೀವು SSLCಯನ್ನು ಮುಗಿಸಿದ್ರೂ ಕೂಡ ನೀವು ಪಾಲಿಟೆಕ್ನಿಕ್ ಕೋರ್ಸ್ಗಳಿಗೆ ಜಾಯ್ನ್ ಆಗ್ಬೋದು. ನೀವು PUCಯಲ್ಲಿ ಸೈನ್ಸ್ ಪಾಸ್ ಆದರೂ ಕೂಡ ನೇರವಾಗಿ ಪಾಲಿಟೆಕ್ನಿಕ್ನ 2ನೇ ವರ್ಷಕ್ಕೆ ಜಾಯ್ನ್ ಆಗ್ಬೋದು. PUCಯಲ್ಲಿ ನಿಮ್ಮದು ಪಾಸ್ ಆರ್ ಫೇಲ್ ಆಗಿದ್ರೂ ಕೂಡ ನೀವು ಪಾಲಿಟೆಕ್ನಿಕ್ಗೆ ಜಾಯ್ನ್ ಆಗ್ಬೋದು. ಅಥವಾ ನೀವು ITI ಕಲಿತು ಉದ್ಯೋಗದಲ್ಲಿದ್ದು ನಿಮಗೆ ಪ್ರಮೋಷನಿಗೋಸ್ಕರ ಅಥವಾ ಹೈಯರ್ ಎಜುಕೇಷನ್ ಬೇಕು ಅನ್ನುವರಿದ್ದರೆ ನೀವು ಕೂಡ ಪಾಲಿಟೆಕ್ನಿಕ್ಗೆ ಬಂದು ಸೇರ್ಬೋದು. ಹಾಗಾಗಿ ಪಾಲಿಟೆಕ್ನಿಕ್ಗೆ ಸೇರಲಿಕ್ಕೆ ಮಿನಿಮಮ್ ಎಜುಕೇಷನ್ ಅಂತ ಹೇಳಿದರೆ 10th ಕಂಪ್ಲೀಟ್ ಆದವರು ಯಾರೂ ಕೂಡ ಬಂದು ಪಾಲಿಟೆಕ್ನಿಕ್ನ ಜಾಯ್ನ್ ಆಗ್ಬೋದು. ನಮ್ಮಲ್ಲಿರೋ 4 ಬ್ರಾಂಚ್ಗಳ ವಿಶೇಷತೆಯ ಬಗ್ಗೆ ಮಾತಾಡೋದಾದರೆ, ಸಿವಿಲ್ ಇಂಜಿನಿಯರಿಂಗ್. ಪ್ರಸ್ತುತ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಏನು ವಿದ್ಯಮಾನಗಳು ಹೊರಗಡೆ ನಡೀತಾ ಇದೆ ಅದೆಲ್ಲವನ್ನು ಕಲಿಸುವಂಥ ಪ್ರಯತ್ನವನ್ನು ನಮ್ಮ ಕಾಲೇಜಿನಲ್ಲಿ ನಾವು ಮಾಡ್ತಾ ಇದ್ದೇವೆ. ಎರಡನೇದಾಗಿ ಕಂಪ್ಯೂಟರ್ ಸೈನ್ಸ್. ನಮಗೆಲ್ಲರಿಗೂ ಗೊತ್ತಿದೆ, ನಾವಿವಾಗ AI ಯುಗದಲ್ಲಿ ಇದ್ದೇವೆ. ಕಂಪ್ಯೂಟರ್ ಸೈನ್ಸಲ್ಲಿ ಪ್ರಸ್ತುತ ವಿದ್ಯಮಾನಕ್ಕೆ ಅಥವಾ ಹೊರಗಡೆ ಕಂಪನಿಗಳು ಏನು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾವೋ ಅವೆಲ್ಲವನ್ನು ಕಲಿಸುವಂಥ ಪ್ರಯತ್ನ ಮತ್ತು ಅದಕ್ಕೆ ಬೇಕಾದಂಥ ಎಲ್ಲ ಲ್ಯಾಬೊರೇಟರಿಗಳು ಅಥವಾ ಪ್ರಾಯೋಗಿಕವಾದ ಸಿದ್ಧತೆಗಳು ನಮ್ಮ ಕಾಲೇಜಿನಲ್ಲಿದೆ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬಂದಾಗ ಇವೆರಡೂ ಕೂಡ ಸಾಮ್ಯತೆ ಇರೋ ಕೋರ್ಸ್ಗಳಾಗಿರೋ ಕಾರಣಕ್ಕೆ ಇದಕ್ಕೂ ಕೂಡ ವೆಲ್ ಇಕ್ವಿಪ್ಮೆಂಟ್ ಇರುವಂಥ ಲ್ಯಾಬೊರೇಟರಿಗಳಿದೆ. ನಮ್ಮ ಕಾಲೇಜಿನ ವಿಶೇಷತೆಗಳ ಬಗ್ಗೆ ನಾವು ಮಾತಾಡಿದಾಗ, ಬಾಷ್ ನಮಗೆಲ್ಲರಿಗೂ ಗೊತ್ತಿದೆ, ಜರ್ಮನ್ ಬೇಸ್ಡ್ ಒಂದು ಹೆಸರಾಂತ ಕಂಪನಿ. ಬಾಷ್ ಕಂಪನಿ ಏನು ಮಾಡ್ತದೆ ಅಂದರೆ, ನಮ್ಮ ಕಾಲೇಜಿಗೆ ಬಂದಾಗ ವಿದ್ಯಾರ್ಥಿಗಳು ಕಂಪನಿಗಳಲ್ಲಿ ಹೋದಾಗ ವಿದ್ಯಾರ್ಜನೆ ಮತ್ತು ಕಂಪನಿಗಳಲ್ಲಿರುವ ಟೆಕ್ನಾಲಜಿಗೆ ಕೆಲವು ಒಂದು ಸಣ್ಣ ಗ್ಯಾಪ್ ಇರ್ತದೆ. ಈ ಗ್ಯಾಪನ್ನು ಸರಿದೂಗಿಸುವ ಉದ್ದೇಶದಿಂದ ಸುಮಾರು 35 ಲಕ್ಷ ಅಂದಾಜು ವೆಚ್ಚದಲ್ಲಿ ನಮಗೆ ಒಂದು ಬಾಷ್ ಟೆಕ್ನಿಕಲ್ ಲ್ಯಾಬನ್ನು ಅವರು ಸ್ಪಾನ್ಸರ್ ಮಾಡಿದ್ದಾರೆ. ವಿದ್ಯಾರ್ಥಿಗಳು ಆ ಲ್ಯಾಬಿಂದ ಬೇರೆ ವಿದ್ಯಾರ್ಥಿಗಳು ಪಡೆದುಕೊಳ್ಳುವುದಕ್ಕಿಂತ ಹೆಚ್ಚಿನ ನಾಲೆಜನ್ನು ಅಥವಾ ಅವರೇ ಇಲ್ಲಿ ಬಂದು ಬೋಧನೆ ಮಾಡುವುದರಿಂದ ಕಂಪನಿಗಳಲ್ಲಿ ಏನು ಟೆಕ್ನಾಲಜಿ ಇದೆ ಅದನ್ನು ಅವರ ವಿದ್ಯಾರ್ಜನೆ ಮಾಡುವ ಸಮಯದಲ್ಲಿ ಅವರೆಲ್ಲರೂ ಪಡ್ಕೊಳ್ತಾರೆ. ಹಾಗಾಗಿ ಆ ವಿದ್ಯಾರ್ಥಿಗಳು
ಸ್ವಲ್ಪ ವಿಭಿನ್ನ ಅಂತ ಅನ್ನಿಸ್ತಾರೆ. ಆ ವಿಭಿನ್ನ ಅನ್ನಿಸ್ಲಿಕ್ಕೆ ಏನೆಲ್ಲ ತರಬೇತಿಗಳು ಬೇಕು ಅದೆಲ್ಲವನ್ನ ಕೊಡುವಂಥ ಪ್ರಯತ್ನಗಳನ್ನು ನಾವು ಮಾಡ್ತೇವೆ. ಇದು ಎಜುಕೇಷನ್ ಬಗ್ಗೆ ಅಥವಾ ಪಾಲಿಟೆಕ್ನಿಕ್ ಕೋರ್ಸ್ ಬಗ್ಗೆ ಅಥವಾ ಥಿಯರಿ ಮತ್ತು ಪ್ರಾಕ್ಟಿಕಲ್ ಸಬ್ಜೆಕ್ಟ್ಗಳ ಬಗ್ಗೆ. ಆದರೆ ಕಂಪನಿಗಳಿಗೆ ಹೋದಾಗ ಬರೀ ಅವನ ಸಬ್ಜೆಕ್ಟಿಗೆ ಸೀಮಿತ ಆದರೆ ಸಾಕಾಗುವುದಿಲ್ಲ. ಅವನಿಗೆ ಅದರ್ ಆಕ್ಟಿವಿಟೀಸ್ ಲೈಕ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಇರ್ಬೋದು, ಅದರಲ್ಲಿ ಬರುವಂಥ ಲೀಡರ್ಶಿಪ್ ಕ್ವಾಲಿಟಿ ಇರ್ಬೋದು. ಸೊ ಇದೆಲ್ಲದೂ ಇಂಪ್ರೂವ್ ಆಗೋ ಅವಶ್ಯಕತೆ ಇದೆ. ಮಾತಾಡ್ತಾ ನಾವು ಹೇಳಿದ್ವಿ 100% ಪ್ಲೇಸ್ಮೆಂಟ್ ಖಂಡಿತವಾಗ್ಲೂ ಆಗ್ತದೆ. ಯಾಕೆ 100% ಪ್ಲೇಸ್ಮೆಂಟ್ ಆಗ್ತದೆ ಅಂದರೆ ಇಲ್ಲಿಂದ ಹೋಗುವ ವಿದ್ಯಾರ್ಥಿಗಳು ಎಲ್ಲ ರೀತಿಯಲ್ಲೂ ಕೂಡ ಸರ್ವಸನ್ನದ್ಧವಾಗಿ ಇಲ್ಲಿಂದ ಹೋಗ್ತಾರೆ. ಆ ಕಾರಣಕ್ಕೆ ನಾವು ಅವ್ರನ್ನ ಪಠ್ಯೇತರವಾಗಿ ಸಿದ್ಧಪಡಿಸಬೇಕು ಅನ್ನೋ ಕಾರಣಕ್ಕೆ ನಮ್ಮಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ಘಟಕ ಇದೆ, ರೆಡ್ ಕ್ರಾಸ್ ಘಟಕ ಇದೆ. ಅದೇ ರೀತಿ ನಾವು ಬೇರೆ ಬೇರೆ ರೀತಿಯ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಕ್ಟಿವಿಟಿಗಳನ್ನು ಮಾಡ್ತೇವೆ. ಫೈನಲ್ ಇಯರ್ ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕಿಂತ ಮುಂಚೆ ಪ್ರೀ ಇಂಟರ್ವ್ಯೂ ಟ್ರೈನಿಂಗ್ಗಳನ್ನು ಕೂಡ ನಾವು ಮಾಡ್ತೇವೆ. ಈ ರೀತಿ ಒಬ್ಬ ವಿದ್ಯಾರ್ಥಿಯನ್ನು ಯಾವೆಲ್ಲ ರೀತಿಯಲ್ಲಿ ಉದ್ಯೋಗಕ್ಕೆ ಅಥವಾ ಉನ್ನತ ವಿದ್ಯಾಭ್ಯಾಸಕ್ಕೆ ಸಿದ್ಧತೆಗಳನ್ನು ಮಾಡಿಸ್ಬೇಕು, ಆ ಸಿದ್ಧತೆಗಳನ್ನು ಎಲ್ಲವನ್ನು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಈ ಕಾಲೇಜಿನಿಂದ ಮಾಡ್ತಾ ಇದ್ದೇವೆ. ಹಾಯ್, ನನ್ನ ಹೆಸರು ದಿಲೀಪ್. ನಾನು ಸಿವಿಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಎಸ್ ಡಿ ಎಂ ಪಾಲಿಟೆಕ್ನಿಕಲ್ಲಿ ಕಲಿತಾ ಇದ್ದೀನಿ. ನಾವು ಸಿವಿಲ್ ಇಂಜಿನಿಯರ್ ಅಂದ್ಕೊಂಡು ಕೂಡಲೇ ನಮಗೆ ಸರ್ವಿಂಗ್ ಅಂತ ಒಳ್ಳೆ ಈಗ ಆಪರ್ಚುನಿಟಿ ಇದೆ. ಸರ್ವಿಂಗಲ್ಲಿ ಮೊದಲೆಲ್ಲ ನಮಗೆ ಟೇಪ್ ಅಥವಾ ಚೈನ್ ಅಂತ ಇಕ್ವಿಪ್ಮೆಂಟ್ ತಗೊಂಡೋಗಿ ಸರ್ವೆ ಮಾಡ್ತಿದ್ದೆ. ಹಾಗೆ ಈಗ ಇರುವಂಥ ಟೋಟಲ್ ಸ್ಟೇಷನ್ ಅಂದರೆ ನಮಗೆ ಟೈಮ್ ಸೇವ್ ಆಗ್ತದೆ ಮತ್ತು ಬೇಗ ಕೆಲಸ ಆಗ್ತದೆ. ನಾವು ಇದರಲ್ಲಿ ಮಾಡುವಂಥ ಸರ್ವಿಂಗ್ ಅಂದರೆ ಏರಿಯಾ ಕ್ಯಾಲ್ಕುಲೇಷನ್ ಇರ್ಬೋದು, ಲ್ಯಾಂಡ್ ಮ್ಯಾಪಿಂಗ್ ಇರ್ಬೋದು ಅಥವಾ ಬೌಂಡ್ರಿ ಮಾರ್ಕಿಂಗ್ ಇರ್ಬೋದು, ಇದನ್ನೆಲ್ಲ ಇದರಲ್ಲಿ ಮಾಡ್ಬೋದು. ಯಾಕೆಂದರೆ ಇದರಲ್ಲಿ ಸ್ಟೋರೇಜ್ ಅಂತ MCB ಸ್ಟೋರೇಜ್ ಇದೆ. ಅದರಲ್ಲಿ ನಾವು ಸ್ಟೋರ್ ಆದ ಡಾಟಾವನ್ನು CAD ಸಾಫ್ಟ್ವೇರ್ಗೆ ಹಾಕಿ ಅದರಲ್ಲಿ ಡ್ರಾಯಿಂಗ್ ಮಾಡ್ಬೋದು ಅಥವಾ 3D ಮಾಡ್ಬೋದು. ನಮಗೆ ಈಗ ತುಂಬ ಇದಾಗಿದೆ. ನಮ್ಮ ಕಾಲೇಜಲ್ಲಿ ನೋಡಿದರೆ IN ಇಕ್ವಿಪ್ಮೆಂಟ್ ಇದೆ. ನಮ್ಮ ಸೀನಿಯರ್ಸ್ ಇದರಲ್ಲಿ ಕಲಿತು IN ಜಾಬಲ್ಲಿದ್ದಾರೆ. ನಮಗೆ ಕೂಡ ಖುಷಿ ಆಗ್ತದೆ ಇಂಥ ಇಕ್ವಿಪ್ಮೆಂಟ್ ಇರೋದರಿಂದ. ಈಗ ಫಸ್ಟ್ ಇಯರ್ಗೆ ನೋಡೋದಾದರೆ ನಮ್ಮ ಜೂನಿಯರ್ಸಿಗೆ ಫೀಸ್ ಕೂಡ ಕಡಿಮೆ ಆಗಿದೆ. ಇದರಲ್ಲಿ ಅವರಿಗೆ ಫೀಸ್ ಕಡಿಮೆ ಆಗಿದ್ದರಿಂದ ಅವರಿಗೆ ತುಂಬ ಈಸಿ ಆಗ್ತದೆ ನೆಕ್ಸ್ಟ್ ಸಿವಿಲ್ ಇಂಜಿನಿಯರಿಂಗ್ ಮಾಡೋದಾದರೆ. ನಮ್ಮ ಸೀನಿಯರ್ಸ್ ಈಗ ನೋಡೋದಾದರೆ PWD ಮತ್ತು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ ಎಲ್ಲ ಇದ್ದಾರೆ. ಮತ್ತು ನಾವು ಕೂಡ ನೆಕ್ಸ್ಟ್ ಜಾಬಿಗೆ ಆಫರ್ ಉಂಟು, ಆದರೆ ನಮ್ಮದು ಕಲ್ತಾಗಲಿಲ್ಲ. ಹಾಗಾಗಿ ತುಂಬ ಆಪರ್ಚುನಿಟಿ ಇದೆ ಸಿವಿಲ್ ಇಂಜಿನಿಯರಿಂಗ್ಗೆ. ಎಲ್ಲರೂ ಸಿವಿಲ್ ಇಂಜಿನಿಯರಿಂಗ್ಗೆ ಬರಬೇಕಾಗಿ ಕೇಳ್ಬೋದು. Hello everyone, myself Manya. I am a student of Electronics and Communication branch. So ಇವತ್ತು ನನ್ನ ಕಾಲೇಜ್ ಬಗ್ಗೆ ಹೇಳಬೇಕಾದ್ರೆ there are lot of things which couldn't be expressed through words. ಎಕ್ಸಾಂಪಲ್ ಫ್ರಮ್ ಕ್ಲಾಸಿಂದ ಹಿಡಿದು ಲ್ಯಾಬ್ವರೆಗೂ ಎಲ್ಲನೂ ಇನ್ ಡೀಟೇಲ್ಸ್ ಆಗಿ ಫುಲ್ ಪರ್ಫೆಕ್ಟ್ ಆಗಿದೆ. ನಿಮಗೆ ನಮ್ಮ ಕಾಲೇಜ್ ಟೀಚರ್ಸ್ ಎಲ್ಲ ಫುಲ್ ಫ್ರೆಂಡ್ಲಿ ಆಗಿದೆ. ಯಾವುದೇ ಪ್ರಾಬ್ಲಮ್ಸ್ ಇರಲಿ, ಪರ್ಸ್ನಲ್ ಪ್ರಾಬ್ಲಮ್ಸ್ ಇರಲಿ ಅಥವಾ ಇದು ಸ್ಟಡೀಸ್ ವಿಷಯ ಆಗಲಿ, ಎಲ್ಲನೂ ಫ್ರೆಂಡ್ಲಿಯಾಗಿ ಎಲ್ಲನೂ ಅರ್ಥ ಮಾಡಿಸ್ತಾರೆ. ಆ್ಯಂಡ್ ಸ್ಟಡೀಸ್ ವಿಷಯ ಅಂತ ಬಂದಾಗ ನಿಮಗೆ ಎಕ್ಸಾಮ್ಸ್ ಆಗಿರಲಿ ಆ್ಯಂಡ್ ಈವನ್ ಸ್ಪೆಷಲ್ ಕ್ಲಾಸು ಇಡ್ತಾರೆ, ಕ್ಲಾಸಲ್ಲಿ ರಿವಿಷನು ಮಾಡ್ತಾರೆ, ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಈಗ ನಮಗೆ ಫ್ಯೂಚರಲ್ಲಿ ಇಂಟರ್ವ್ಯೂ ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದನ್ನು ಫಸ್ಟ್ ಇಯರಿಂದನೇ ಎಲ್ಲ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಹೇಗೆ ಮಾಡಬೇಕು, ಯಾವ ರೀತಿ ಆನ್ಸರ್ ಮಾಡಬೇಕು, ಯಾವ ರೀತಿ ಪೊಸಿಷನಲ್ಲಿ ಇರಬೇಕು ಅನ್ನೋದು ಎಲ್ಲರೂ ಚೆನ್ನಾಗಿ ಹೇಳ್ಕೊಡ್ತಾರೆ. ಆ್ಯಂಡ್ ನಮ್ಮ ಕಾಲೇಜಲ್ಲಿ ಬರೀ ಸ್ಟಡೀಸ್ ಮಾತ್ರ ಇರೋದಲ್ಲ, ಫುಲ್ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇದೆ, ಸ್ಪೋರ್ಟ್ಸ್ ಇವೆಂಟ್ಸ್ ಇದೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಂಪಿಟಿಷನ್ಸು ಇದೆ. ಸೊ ಈ ನಮ್ಮ ಕಾಲೇಜಲ್ಲಿ ಬರೀ ಥಿಯರಿ ಇರೋದಲ್ಲ, ಆ ಥಿಯರಿನ ಹೇಗೆ ಪ್ರಾಕ್ಟಿಕಲಾಗಿ ಮಾಡಬೇಕು ಅನ್ನೋದನ್ನು ಕಲಿಸ್ಕೊಡ್ತಾರೆ. ಪ್ರತಿಯೊಬ್ಬ ಸ್ಟೂಡೆಂಟಿಗೂ ಹೇಗೆ ಪ್ರಾಕ್ಟಿಕಲ್ ಆಗಿ ಅದನ್ನು ಮಾಡಬೇಕು ಅನ್ನೋದನ್ನು ಚೆನ್ನಾಗಿ ಹೇಳ್ಕೊಡ್ತಾರೆ. ಟೀಚರ್ಸ್ ಫುಲ್ ಫ್ರೆಂಡ್ಲಿ ಆಗಿರ್ತಾರೆ. ಆ್ಯಂಡ್ ನಮ್ಮ ಫ್ಯೂಚರಲ್ಲಿ ಬ್ರೈಟ್ ಒಳ್ಳೆ ಜಾಬ್ ಏನಾದ್ರು ಸಿಗಬೇಕಾದ್ರೆ ದಿಸ್ ಈಸ್ ಅ ಬೆಸ್ಟ್ ಕಾಲೇಜ್, ದಿಸ್ ಈಸ್ ಅ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಫಾರ್ ಅಸ್ ಫಾರ್ ಬ್ರೈಟ್ನಿಂಗ್ ಅವರ್ ಫ್ಯೂಚರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷಿತ್. ನಾನು ಕಡಬ ತಾಲೂಕಿನಿಂದ ಬಂದಿದ್ದೇನೆ. ನಾನು ಇಲ್ಲಿ SDM ಪಾಲಿಟೆಕ್ನಿಕ್ ಉಜಿರೆ ಈ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಬಂದಿದ್ದೇನೆ. ಇಲ್ಲಿ ನಮಗೆ ಹಲವಾರು ತರಹದ ಸೌಲಭ್ಯಗಳು ಲಭ್ಯವಿದೆ, ಎಲ್ಲ ಸೌಲಭ್ಯಗಳು ಲಭ್ಯವಿದೆ. ಹಾಗೆ ಕಂಪ್ಯೂಟರ್ ಲ್ಯಾಬ್, ಬಾಷ್ ಲ್ಯಾಬ್, ಸುಮಾರು ಲ್ಯಾಬ್ಗಳು ಇಲ್ಲಿ ಲಭ್ಯವಿದೆ. ನಾನು ಈಗ ಇಲ್ಲಿ ನಿಮಗೆ ಒಂದು ಉದಾಹರಣೆಯನ್ನು ತೋರಿಸ್ತಿದ್ದೇನೆ.
ಹೈಡ್ರಾಲಿಕ್ ಆ್ಯಂಡ್ ನ್ಯೂಮೆಲಿಕ್ ಮಿಷಿನ್ಗಳು, ಮತ್ತು ಅಲ್ಲಿ 3D ಪ್ರಿಂಟಿಂಗ್ ಮೆಷಿನ್ ಈಗ ಬಂದಿರುವ ಒಂದು ಮಿಷಿನ್ಗಳು ಇಲ್ಲಿ ಲಭ್ಯವಿದೆ. ಇಲ್ಲಿ ಎಲ್ಲ ಥರದ ವಿದ್ಯಾಭ್ಯಾಸಗಳನ್ನು ಕಲಿಸುತ್ತಾರೆ. ಜೊತೆಗೆ ಪ್ರಾಕ್ಟಿಕಲ್ ಹಾಗೆ ಎಲ್ಲ ಟೀಚರ್ಸ್ಗಳು ಫ್ರೆಂಡ್ಲಿಯಾಗಿ ಇರ್ತಾರೆ. ಲಕ್ಷಗಟ್ಟಲೆ ಕೊಡಲಿಕ್ಕೆ ಆಗೋದಿಲ್ಲ ನನಗೆ, ನಾನು ಇಂಜಿನಿಯರಿಂಗ್ ಮಾಡಬೇಕು, ನಾನು ಕಂಪ್ಯೂಟರ್ ಸೈನ್ಸ್ ಮಾಡಬೇಕು ಅನ್ನುವ ಕನಸಿಗೆ ಆಸರೆಯಾಗಿ ನಿಂತಿರುವಂತಹದ್ದು ಉಜಿರೆಯ SDM ಪಾಲಿಟೆಕ್ನಿಕ್ ಕಾಲೇಜು. ಈ ಕಾಲೇಜಿನಲ್ಲಿ ಎಲ್ಲ ರೀತಿಯಾದಂಥ ಸೌಲಭ್ಯಗಳಿದ್ದಾವೆ. ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇರ್ತಕ್ಕಂತಹ ವಿಶೇಷವಾದಂಥ ಲ್ಯಾಬೊರೇಟರಿಗಳಿದ್ದಾವೆ. ಅದರ ಜೊತೆಗೆ ಆ ಮಿಷಿನ್ಗಳ ಜೊತೆಗೆ ಆಟ ಆಡುತ್ತಾ ಕಲಿಯುವಂತಹ ಒಂದು ಅವಕಾಶಗಳಿದ್ದಾವೆ. ಅದರ ಜೊತೆಗೆ ಆರೋಗ್ಯವನ್ನು ಕಾಪಾಡಲಿಕ್ಕೆ ಒಂದು ಅತ್ಯುತ್ತಮವಾದಂತಹ ಜಿಮ್ ವ್ಯವಸ್ಥೆ ಇದೆ, ಲೈಬ್ರರಿ ವಿಸ್ತಾರವಾಗಿದೆ. ಎಲ್ಲದಕ್ಕಿಂತ ಜೊತೆಗೆ ಇಲ್ಲಿ ಕಲಿಯುವವರಿಗೆ ಬಹಳ ಕಡಿಮೆ ದರದಲ್ಲಿ ಅಥವಾ ಕಡಿಮೆ ಶುಲ್ಕದಲ್ಲಿ ಕಲಿಸಬೇಕು ಅನ್ನುವಂಥದ್ದು ಇದೆ. ಅದರಲ್ಲೂ ಈ ಬಾರಿ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಬಹಳ ದೊಡ್ಡ ಕಡಿಮೆ ದರದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಕಲಿಯುವಂತಹ ಒಂದು ವಿಶೇಷವಾದಂಥ ರಿಯಾಯಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದರ ಜೊತೆಗೆ ಇಲ್ಲಿ ಎಲ್ಲ ಮೆಕ್ಯಾನಿಕಲ್ ಇರ್ಬೋದು, ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಎಲ್ಲ ಇಂಜಿನಿಯರಿಂಗ್ ಪದವಿಗಳೇನಿದ್ದಾವೆ ಅವೆಲ್ಲವೂ ಕೂಡ ಬಹಳ ಅಗ್ಗದ ದರದಲ್ಲಿ ಇದೆ. ಅದರ ಜೊತೆಗೆ ಗ್ರಾಮೀಣ ಪ್ರದೇಶದ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು ಅನ್ನುವಂತಹ ಕನಸನ್ನು ಹೊತ್ತಿರುವಂತಹ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಡಾಕ್ಟರ್ ಟಿ ವೀರೇಂದ್ರ ಹೆಗ್ಡೆ ಅವರು ಇದರ ಅಧ್ಯಕ್ಷರು. ಅವರ ಕನಸನ್ನು ಸಾಕಾರಗೊಳಿಸುವಂಥ ನಿಟ್ಟಿನಲ್ಲಿ ಸೇವಾ ಮನೋಭಾವದಲ್ಲಿರುವಂತಹ ಈ ಕಾಲೇಜು ಬಹಳಷ್ಟು ಹಳ್ಳಿಗಾಡಿನ ಪ್ರದೇಶದ ಮಕ್ಕಳಿಗೆ ಆಸರೆಯಾಗಿದೆ. ಜೊತೆಗೆ ಈಗಾಗಲೇ ಸಾವಿರಾರು ಮಕ್ಕಳು ಬೇರೆ ಬೇರೆ ಕಡೆ ಉದ್ಯೋಗದಲ್ಲಿದ್ದಾರೆ. ಇದು SDM ಪಾಲಿಟೆಕ್ನಿಕ್ ಕಾಲೇಜಿನ ಕಿರು ಪರಿಚಯ. ನೀವು ಕೂಡ ಕೂಡಲೇ ಸಂಪರ್ಕಿಸಬಹುದು. ನಮ್ಮ ಈ ಪೇಜ್ನ ಕೆಳಭಾಗದಲ್ಲಿ SDM ಕಾಲೇಜಿನ ಈ ಒಂದು ಪಾಲಿಟೆಕ್ನಿಕ್ನಲ್ಲಿ ಅಡ್ಮಿಷನ್ ಆಗಬೇಕು ಅಂತಂದರೆ ಯಾವ ನಂಬರಿಗೆ ಕರೆ ಮಾಡಬೇಕು ಅನ್ನುವಂಥ ಡೀಟೇಲ್ಸ್ ಇದೆ. ನೀವು ಕೂಡಲೇ ಕರೆ ಮಾಡಿ.